ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ನಮ್ಮೆಲ್ಲ ಪ್ರತಿ ವೀಕ್ಷಕರಿಗೆ ಹಲೋ ಐಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ವೀಕ್ಷಕರ, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪ್ರಸ್ತುತಪಡಿಸ್ತಾ ಇರುವಂತಹ ಹಲೋ ಐಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹಲ್ಲಿಗೆ ಸಂಬಂಧಪಟ್ಟಂತಹ, ಬಾಯಿಗೆ ಸಂಬಂಧಪಟ್ಟಂತಹ ಹಾಗೆ ಹಲವಾರು ವಿಷಯಗಳ ಬಗ್ಗೆ ಸಾಕಷ್ಟು ಸಂಚಿಕೆಗಳಲ್ಲಿ ಸಾಕಷ್ಟು ನುರಿತ ಅಧ್ಯಯನವನ್ನು ಮಾಡಿದಂತಹ, ಅದ್ರ ಜೊತೆಗೆ ಸಾಕಷ್ಟು ಮಾಧ್ಯಮಗಳಲ್ಲಿ, ಸಾಕಷ್ಟು ಪತ್ರಿಕೆಗಳಲ್ಲಿ ಈ ಬಗ್ಗೆ ಹೆಚ್ಚಿನದಾದಂತಹ ಮಾಹಿತಿಗಳನ್ನು ಕೊಟ್ಟಂತಹ ಹಲವಾರು ನುರಿತ ವೈದ್ಯರುಗಳನ್ನು ಇದೇ ಒಂದು ವೇದಿಕೆಯಲ್ಲಿ ಈ ಬಗೆಗೆ ಅಂದರೆ ಹಲ್ಲಿಗೆ ಸಂಬಂಧಪಟ್ಟಂತಹ ವಿಶೇಷವಾಗಿರುವಂಥ ಮಾಹಿತಿಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಹಲೋ ಐಡಿ ನೇರ ಪ್ರಸಾರ ಕಾರ್ಯಕ್ರಮ. ಈವರೆಗೆ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಗಳು ಆಗಿದೆ. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ, ನಿಮ್ಮೆಲ್ಲರ ಸಂದೇಹಗಳಿಗೆ, ನಿಮ್ಮೆಲ್ಲರ ಗೊಂದಲಗಳಿಗೆ ಸಾಕಷ್ಟು ನುರಿತ ವೈದ್ಯರುಗಳು ಇದೇ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನದಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದರು. ಹಾಗೆ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೂ ಕೂಡ ಒಂದು ಕಾರಣ ಇದೆ. ಯಾಕಂತ ಹೇಳಿದ್ರೆ ಭಾರತದಲ್ಲಿ ಇವತ್ತಿಗೂ ಕೂಡ ಹಲ್ಲಿನ ಆರೋಗ್ಯದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ಏನಾದರೂ ಒಂದು ಸಮಸ್ಯೆ ಬಂದಾಗ ಅದು ವಿಕೋಪಕ್ಕೆ ಹೋದಾಗ ಮಾತ್ರ ಒಂದು ಹಲ್ಲಿನ ವೈದ್ಯರನ್ನು ಕಾಣ್ತಾರೆ ಎನ್ನುವಂಥ ಒಂದು ಮಾತಿದೆ. ಈ ಬಗ್ಗೆ ಅತ್ಯುತ್ತಮ ಶಿಕ್ಷಣವನ್ನು ಪಡೆದವರು, ಹೆಚ್ಚಿನ ಮಾಹಿತಿ ಅವರಿಗೆ ಗೊತ್ತಿದ್ರೂ ಕೂಡ ಸಾಮಾನ್ಯವಾಗಿ ಒಂದು ಹಳ್ಳಿ ಪ್ರದೇಶದಲ್ಲಿ, ಸಾಮಾನ್ಯವಾಗಿ ಅರ್ಬನ್ ಏರಿಯಾಗಳು ಏನಿದೆ ಅಲ್ಲಿ ಸಾಕಷ್ಟು ಜನರಿಗೆ ಇವತ್ತಿಗೂ ಕೂಡ ಹಲ್ಲಿನಲ್ಲಿ ಯಾವುದೆಲ್ಲ ಸಮಸ್ಯೆಗಳು ಬರ್ತದೆ, ಇದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆಗಳು ಇದೆ ಎನ್ನುವಂಥ ವಿಚಾರಗಳು ಅವರಿಗೆ ಸ್ವಲ್ಪ ಕಡಿಮೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅವರಿಗೆಲ್ಲರಿಗೂ ಕೂಡ ಪ್ರಯೋಜನ ಆಗಲಿಕ್ಕಿದೆ ಎನ್ನುವಂಥ ವಿಚಾರಗಳನ್ನು ಮತ್ತೊಮ್ಮೆ ಪ್ರಸ್ತುತಪಡಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವಸಡಿನ ತೊಂದರೆಗೆ ಲೇಸರ್ ಬಳಕೆ, ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾರೆ ಲೇಸರ್ ಚಿಕಿತ್ಸೆ ಮಾಡ್ತಾರೆ ವೈದ್ಯರು ಎನ್ನುವಂಥ ವಿಚಾರ. ಹಾಗಾದರೆ ಲೇಸರ್ ಚಿಕಿತ್ಸೆ ಏನು, ವಸಡಿಗೆ ಲೇಸರ್ ಚಿಕಿತ್ಸೆಗಳನ್ನು ಮಾಡಿದರೆ ಏನೆಲ್ಲ ಅನುಕೂಲತೆಗಳು ಆಗ್ತದೆ ಅನ್ನುವಂಥ ವಿಚಾರಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ. ಆ ಒಂದು ಪ್ರಶ್ನೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರತ್ ಕಾರಂತ್ ಅವರು ನಮ್ಮೆಲ್ಲ ಪ್ರಶ್ನೆಗಳಿಗೆ ಪರಿಹಾರಗಳನ್ನು, ಉತ್ತರವನ್ನು ನೀಡಲಿಕ್ಕಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ನ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ವೆಲ್ಕಮ್ ಟು ದಿ ಶೋ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೇರಪ್ರಸಾರ ಕಾರ್ಯಕ್ರಮ ನೇರವಾಗಿರುವಂತಹ ಪ್ರಶ್ನೆಗಳನ್ನು ನೇರವಾಗಿ ವೈದ್ಯರ ಹತ್ರನೇ ಕೇಳ್ಬೋದು ಎನ್ನುವಂಥ ವಿಚಾರಗಳನ್ನು ಹೇಳ್ತಾ ವಸಡಿನ ತೊಂದರೆಗೆ ಲೇಸರ್ ಬಳಕೆ ಏನು ಹೇಳ್ತಾರೆ ವೈದ್ಯರು ಎನ್ನುವಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಗೆ ಡಾಕ್ಟರ್ ಶರತ್ ಕಾರಂತ್, ಪ್ರೊಫೆಸರ್ ಆ್ಯಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಪ್ರಿಡಿಯೋಡಾಂಟಿಕ್ಸ್, ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಮುಕ್ಕ ಇಲ್ಲಿ. ಅದರ ಜೊತೆಗೆ ಏನು ಪ್ರೈವೇಟ್ ಕ್ಲಿನಿಕ್, ಉಡುಪಿಯಲ್ಲಿ ಪ್ರೈವೇಟ್ ಕ್ಲಿನಿಕನ್ನು ಸಾಕಷ್ಟು ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಕ್ಲಿನಿಕ್ ಏನಿದೆ ಅಲ್ಲಿ ಕೂಡ ಹೋಗಿ ಕನ್ಸಲ್ಟೆಂಟ್ ಆಗಿ ವೇರಿಯಸ್ ಕ್ಲಿನಿಕ್ ಉಡುಪಿ ಆ್ಯಂಡ್ ಮ್ಯಾಂಗ್ಳೂರಲ್ಲಿ ಅಲ್ಲಿ ಕೂಡ ಹೋಗಿ ತನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಸರಿಸುಮಾರು 20 ವರ್ಷಗಳ ಅನುಭವವನ್ನು ಪಡೆದಂಥ ನುರಿತ ಹಿರಿಯ ವೈದ್ಯರು. ಕಾರ್ಯಕ್ರಮದಲ್ಲಿ ಏನು ಹೇಳ್ತಾರೆ ಅಂತ ಕೇಳುವ. ಹಾಗೆ ಡಾಕ್ಟ್ರೆ, ವಸಡಿನ ಸಾಮಾನ್ಯ ತೊಂದರೆಗಳು ಯಾವುದು ಎನ್ನುವಂಥ ವಿಚಾರಗಳು ಬಂದಾಗ ಏನೆಲ್ಲ ಸಮಸ್ಯೆಗಳು ಬರ್ತವೆ? ಈ ಸಾಮಾನ್ಯವಾಗಿ ಬರೋದಾದ್ರೆ ಒಂದಂತ ಹೇಳಿದ್ರೆ ಗಮ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಗಮ್ ಇನ್ಫೆಕ್ಷನ್ ಅಂತ ಇರುದಂತ ಹೇಳಿದ್ರೆ ಈ ಕಸ ಕೂತ್ಕೊಳ್ಳೋದು, ಈ ಪಾಚಿ ಕೂತ್ಕೊಳ್ಳೋದು ಅಂತ ಹೇಳ್ತೇವೆ. ಪಾಚಿ ಕೂತ್ಕೊಂಡಾಗ ಈ ಬ್ಲೀಡಿಂಗ್ ಗಮ್ಸ್, ಬ್ಲೀಡಿಂಗ್ ಮತ್ತು ಊತ ಸ್ವೆಲ್ಲಿಂಗ್ ಆಗಿ ಗಮ್ಸ್ ಅಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಆಗಿ ಬರ್ತಾ ಇರ್ತದೆ. ಸ್ಲೈಡ್ 1 ಬಗ್ಗೆ ಹೆಚ್ಚಿನದಾದಂಥ ಮಾಹಿತಿ ಡಾಕ್ಟರ್ ಕೊಡ್ತಾರೆ. ಸ್ಲೈಡ್ 1 ವಸಡಿನ ಸಾಮಾನ್ಯ ತೊಂದರೆಗಳು ಯಾವುದು ಎನ್ನುವಂಥ ವಿಚಾರಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸ್ಲೈಡ್ 1. ಎಸ್, ಅದೇ ಗಮ್ ಇನ್ಫೆಕ್ಷನ್ ನೋಡಿ, ಈಗ ಎದುರಿನಲ್ಲಿ ಇದರಲ್ಲಿರುವಾಗ ಈ ಪಾಚಿ ಕೂತ್ಕೊಂಡು, ಈ ಅಡಿಕೆಯಲ್ಲಿ ಎಲ್ಲ ಕೂತ್ಕೊಂಡು ಆ ಪಾಚಿ ಕೂತ್ಕೊಂಡು ಕೂಡಲೇ ಬ್ಲೀಡಿಂಗ್ ಗಮ್ಸ್ ಅಂತೇಳಿ ಸಿಂಪ್ಟಮ್ ಇಟ್ಕೊಂಡು ಬರ್ತಾರೆ. ಅಂತ ಹೇಳಿದ್ರೆ ಕೇಳ್ಕೊಂಡು ಕಂಪ್ಲೇಂಟ್ ಆಫ್ ಬ್ಲೀಡಿಂಗ್ ಗಮ್ಸ್ ಅಂತ ಹೇಳಿ ಕೂಡಲೇ ಬರ್ತಾರೆ. ಒಂದು ಅದು ಬಿಟ್ಟರೆ ಅದು ನಮ್ಮಲ್ಲಿ ಅಂತೇಳಿ ಊತ ಆಗಿ ಸ್ವಲ್ಪ ಸ್ವೆಲ್ಲಿಂಗ್ನಾಗೆ ಸ್ವಲ್ಪ ಸಣ್ಣ ಮಟ್ಟಿಗೆ ಸಣ್ಣ ಸ್ವೆಲ್ಲಿಂಗ್ ಬಂದರೆ ಅದಕ್ಕೆ ಜಿಂಜಿವೈಟಿಸ್ ಅಂತ ನಮ್ಮಲ್ಲಿ ಹೇಳೋದಾದ್ರೆ ಜಿಂಜಿವೈಟಿಸ್ ಅಂತ ಹೇಳ್ತಾರೆ. ಇದು ಒಂದು ಆಲ್ಮೋಸ್ಟ್ 99% ಆಫ್ ದ ಪಾಪ್ಯುಲೇಷನ್ ವರ್ಲ್ಡ್ ವೈಡ್ ಅಲ್ಲಿ ಇರೋದು, ಇದು ಶೇಕಡ ಅಷ್ಟು ಸಾಮಾನ್ಯವಾಗಿ ಬರ್ತದೆ. ಅದು ಎಲ್ಲಾದ್ರೂ ಇದಾದ್ರೆ ಸ್ವಲ್ಪ ಜಾಸ್ತಿ ಹೋದ್ರೆ ಇನ್ಫೆಕ್ಷನ್, ನಾವು ಇನ್ನೊಂದು ಆ ಹಲ್ಲು ಮತ್ತೆ ಇದ್ರ ಮಧ್ಯದಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಹಾಕಿ ನೋಡಿದ್ರೆ ಆ ಗ್ಯಾಪ್ ಇರ್ತದೆ. ಆ ಗ್ಯಾಪ್ ಅಲ್ಲಿ ಈ ಡೆಪ್ತ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದು ನಮ್ಮ ಮೂಳೆ, ಹಲ್ಲು ಸರೌಂಡಿಂಗ್ ಅಲ್ಲಿ ಇರೋದು ಅಥವಾ ಸುತ್ತ ಮೂಳೆ ಇರ್ತದೆ. ಆ ಮೂಳೆಗೆ ತಾಗಿದಾಗ ಅದು ಇನ್ನೊಂದು ತೊಂದರೆ ಬರ್ತದೆ. ಆಗ ಪೆರಿಡಾಂಟೈಟಿಸ್ ಅಂತ ಹೇಳ್ತೇವೆ. ಇದೀಗಾದಾಗ ಸ್ವಲ್ಪ ಚಾನ್ಸಸ್ ಆಫ್ ಹಲ್ಲೆಲ್ಲ ಹೋಗೋ ಚಾನ್ಸಸ್ ಜಾಸ್ತಿ. ಮತ್ತು ಮೂರನೇದು ಬುದ್ಧಿ ಹಲ್ಲು ಬಂದಾಗ, ಅದು ಇನ್ಫೆಕ್ಷನ್ ಆಗಿ ಬರ್ತದೆ. ಆ ಬುದ್ಧಿ ಹಲ್ಲು ಇನ್ಫೆಕ್ಷನ್ ಅಲ್ಲಿ ಇಲ್ಲಿ ಬಂದಾಗ 20ನೇ ವರ್ಷಕ್ಕೆ ಬರುವಾಗ ಇದೊಂದು ತೊಂದರೆ ಜಾಸ್ತಿ ಕಾಣ್ತದೆ. 20 ವರ್ಷಕ್ಕೆ ವಿಸ್ಡಮ್ ಟೂತ್ ಅಂತ ಹೇಳ್ತೇವೆ ಯೂಶಲಿ. ಆ ಹಲ್ಲು ಬರುವಾಗ ಒಂದು ಇನ್ಫೆಕ್ಷನ್ ಆಗೋದು. ಮತ್ತೆ ಇನ್ನೊಂದು ಪ್ರೆಗ್ನೆನ್ಸಿ ಅಥವಾ ಸಿಸ್ಟಮಿಕ್ ಕಂಡೀಷನ್ ಅಂತ, ಯಾವ್ದಾದ್ರು ಶುಗರ್ ಇದ್ದಾಗ ಅಥವಾ ಜಾಸ್ತಿ ಅದು ಇರುವಾಗ ಈ ಇಂಥ ಸ್ವೆಲ್ಲಿಂಗ್ನಾಗೆ ಒಂದು ಬರ್ತದೆ.
ಎಸ್ ವೀಕ್ಷಕರೇ, ಸೊ ಇಷ್ಟೆಲ್ಲ ತೊಂದರೆಗಳು ಸಾಮಾನ್ಯವಾಗಿ ವಸಡಿನ ತೊಂದರೆಗಳಲ್ಲಿ ಬಹುಶಃ ಇದೆಲ್ಲ ಅದರ ಲಕ್ಷಣಗಳು ಎನ್ನುವಂಥ ವಿಷಯ. ಹಾಗೆ ಡಾಕ್ಟ್ರೆ, ಈ ನಾವು ಸ್ಮೈಲ್ ಮಾಡುವಾಗ ಈ ಒಂದು ಸೌಂದರ್ಯವನ್ನು, ಯಾಕಂದರೆ ಸಾಮಾನ್ಯ ಜನರು ಇವತ್ತಿಗೂ ಕೂಡ ಒಂದು ಮಾತನ್ನೇ, ನಂದು ಹಲ್ಲು ಸರಿ ಇಲ್ಲ ಮಾರೆ, ನಾನು ಮುಕ್ತವಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ, ನೆಗಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರ ಸಾಕಷ್ಟು ಜನ ಹೇಳ್ತಾರೆ. ಸೊ ಇದಕ್ಕೆ ಕಾರಣವಾಗಿರುವಂಥ ವಸಡಿನ ತೊಂದರೆಗಳು ಯಾವುದು ಡಾಕ್ಟ್ರೆ? ಅದು ಯೂಶಲಿ ಅಂತ ಹೇಳಿದ್ರೆ ಈ ವಸಡಲ್ಲಿ ಕಪ್ಪು ಕಲೆಗಳು ಬರುದು. ಕಪ್ಪು ಕಲೆ ಒಂದು ಬರ್ತದೆ, ಒಂದು ಜಾಸ್ತಿ ಅದು ಸ್ಕಿನ್ ಕಲರ್ ಮೇಲೆ ಕೋರಿಲೇಟ್ ಮಾಡಬೇಕು, ಅದು ಬೇರೆ. ಬಟ್ ಕಪ್ಪು ಕಲೆಗಳು ಬರುದು ಒಂದು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಗಮ್ಮಿ ಸ್ಮೈಲ್ ಅಂತ ಹೇಳಿ ಒಂದು ಇರ್ತದೆ. ಏನಂದ್ರೆ ಈ ಹಲ್ಲು ಇದು ಈ ಕಪ್ಪು ಕಲೆಗಳು ಇರ್ತದಲ್ಲ, ಇದು ಕಪ್ಪು ಕಲೆಗಳಿದ್ದಾಗ ನಗಾಡುವಾಗ ಸ್ವಲ್ಪ ಚಂದ ತೋರುದಿಲ್ಲ. ಅದು ಸ್ಕಿನ್ ಕಲರ್ ಮೇಲೆ ಹೋಗ್ತದೆ, ಅದು ಬೇರೆ ಮಾತು. ಬಟ್ ಅದೊಂದು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಗಮ್ಮಿ ಸ್ಮೈಲ್. ಈ ಗಮ್ಮಿ ಸ್ಮೈಲ್ ಇದ್ದಾಗ ಹೈಟ್ ಸ್ವಲ್ಪ ಆಚೆ ಈಚೆ ಇದ್ದಾಗ ನಗಾಡುವಾಗ ಚಂದ ತೋರುದಿಲ್ಲ. ಇದು ಇನ್ನೊಂದು ಅಂತ ಹೇಳಿದ್ರೆ ಈ ಗ್ಯಾಪ್ ಬರುವಾಗ ಇದಕ್ಕಾದ್ರೆ ಸ್ವಲ್ಪ ಇನ್ನೊಬ್ಬರ ಸ್ಪೆಷಾಲಿಟಿ ಬೇಕಾಗ್ತದೆ, ಹೆಲ್ಪ್. ಆದರೆ ಈ ಟಿಶ್ಯೂ ಅನ್ನು ಇದ್ದಾಗ ತೊಂದರೆ ಇರೋದು ಜಾಸ್ತಿ ಅದರಲ್ಲಿ. ಇನ್ನೊಂದು ಡಾಕ್ಟ್ರೆ, ಸರ್ವೇ ಸಾಮಾನ್ಯವಾಗಿ ಹಲ್ಲಿನ ಡಾಕ್ಟರ್ ಹತ್ರ ಹೋದಾಗ ಅವರೊಂದು ಮಾತನ್ನು ಹೇಳ್ತಾರೆ, ಸ್ಕೇಲಿಂಗ್ ಮಾಡಬೇಕು ಅನ್ನುವಂಥ ವಿಚಾರ. ಬಹುಶಃ ಈ ಸ್ಕೇಲಿಂಗ್ ಎನ್ನುವಂಥ ಪದದ ಅರ್ಥ ಏನು ಡಾಕ್ಟರ್, ಏನು ಹೇಳ್ತಾರೆ? ಅದು ಈ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಎಲ್ಲ ಈಗ ಡೆಂಟಲ್ ಕ್ಲಿನಿಕ್ಕಿಗೆ ಹೋದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಂಥದೇ ತೊಂದರೆ ಇರಲಿ, ಹಲ್ಲಿದ ತೊಂದರೆ ಇರಲಿ ಅಥವಾ ಇದು ವಸಡಿನ ತೊಂದರೆ ಇರಲಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತ ಹೇಳಿದ್ರೆ ಅವ್ರು ಹೇಳೋದು ಕಂಪ್ಲೇಂಟ್ ಅಟೆಂಡ್ ಆಗ್ತಾರೆ. ಬಟ್ ಅದರೊಟ್ಟಿಗೆ ಅವ್ರು ಹೇಳ್ತಾರೆ ಒಂದು ಕ್ಲೀನಿಂಗ್ ಮಾಡೋದು. ಅಂದರೆ ಪಾಚಿ ಇದೆಲ್ಲ ಕೂತ್ಕೊಂಡು ಎಡಿಕೆಯಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಅಂದರೆ ನಾವು ಮಾಡ್ತೇವೆ, ಮನೇಲೆಲ್ಲ ಮಾಡ್ತೇವೆ, ಬಟ್ ಅದೊಂದು ಪ್ರೊಫೆಷ್ನಲ್ ಕ್ಲೀನಿಂಗ್. ಈಗ ಸ್ಕೂಟ್ರ್ ತಗೊಂಡ ಕೂಡಲೇ ಸರ್ವಿಸಿಗೆ ಕೊಡ್ತೇವೆ, ಅದು ನಾವು ವಾಶ್ ಮಾಡ್ತೇವೆ, ಸರ್ವಿಸಿಗೂ ಕೊಡ್ತೇವೆ. ವ್ಯತ್ಯಾಸ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಸೊ ಆ ಲೆಕ್ಕದಲ್ಲಿ ಹೋದಾಗ ಕ್ಲೀನಿಂಗ್ ಮಾಡೋದು ಅಂತ ಹೇಳಿದ್ರೆ ಅದು ಮಾಡಿದಾಗ ಬ್ಲೀಡಿಂಗ್ ಗಮ್ಸ್ ಅಥವಾ ಬ್ಯಾಡ್ ಸ್ಮೆಲ್, ಆ ಊತ ಬರುದು ಅದೆಲ್ಲ ಹೋಗ್ತದೆ. ಅದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದೆ. ಮಾಡುವಾಗ ಸ್ವಲ್ಪ ಜುಮ್ ಆಗ್ತದೆ, ಬಟ್ ಮಾಡಿ ಆದ್ಮೇಲೆ ಟೆಂಪರರಿ ಅದು ಸ್ವಲ್ಪ. ಆದರೆ ಅದು ಮಾಡಿದ ಕೂಡಲೇ ಸ್ಕೇಲಿಂಗ್ ಅಂತೇಳಿ ಹೇಳ್ತೇವೆ. ಸಾಮಾನ್ಯವಾಗಿ ಸ್ಕೇಲಿಂಗ್ ಒಂದು ಆರೋಗ್ಯವಂತ ವ್ಯಕ್ತಿ ಹಲ್ಲಿಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾರೆ ಅನ್ನೋ ವಿಷಯಗಳು ಬಂದಾಗ ವರ್ಷಕ್ಕೆ ಎಷ್ಟು ಸಲ ಮಾಡಬೇಕಾಗ್ತದೆ ಸಾಮಾನ್ಯ? ಡಿಪೆಂಡ್ಸ್. ಬಟ್ 6 ತಿಂಗಳಿಗೊಮ್ಮೆ ಅಂತೂ ಮ್ಯಾಂಡೇಟರಿ ಆಗಿ ಹೋಗಿ ಒಂದ್ಸತಿ ತೋರಿಸಿ ಬಿಟ್ಟು ಬೇಕಿದ್ದಾರೆ ಮಾಡ್ತಾರೆ, ಕೆಲವೊಮ್ಮೆ ಬೇಕಾಗೋದಿಲ್ಲ. ಬಟ್ 6 ತಿಂಗಳಿಗೊಮ್ಮೆ ಕ್ಲೀನ್ ಮಾಡಿಸ್ಕೊಂಡ್ರೆ ಎರಡೂ ಗೊತ್ತಾಗ್ತದೆ. ಒಂದು ಹಲ್ಲಿಗೆ ಹುಳ ಹಿಡಿದ್ರೂ ಸಹ ಗೊತ್ತಾಗ್ತದೆ, ಮತ್ತೆ ಹಲ್ಲು ಕ್ಲೀನ್ ಆಗಿದಾಗ ಆಗ್ತದೆ. ಎಸ್ ಡಾಕ್ಟರ್, ಈ ಬಗ್ಗೆ ಸ್ಲೈಡ್ 3ಯಲ್ಲಿ ಹೆಚ್ಚಿನದಂಥ ಮಾಹಿತಿ ಇದೆ. ಏನು ಅಂತ ಹೇಳಿದ್ರೆ ಹಲ್ಲಿನ ವೈದ್ಯರಲ್ಲಿ ಹೋದರೆ ಪ್ರಥಮವಾಗಿ ಹೇಳುವಂಥ ಸ್ಕೇಲಿಂಗ್ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು ಅನ್ನುವಂಥ ವಿಷಯಗಳ ಬಗ್ಗೆ ಸ್ಲೈಡ್ ಏನು ಹೇಳ್ತದೆ ಅಂತ ಡಾಕ್ಟರ್ ನೋಡಿ. ಈಗ ಇದರಲ್ಲಿ ನೋಡಿದಾಗ ಏನು ಎಲ್ಲ ಕ್ಲೀನ್ ಇದ್ದಾಗ ಕಾಣ್ತದೆ. ನಾವು ಸಾಮಾನ್ಯ ಜನರಿಗೆ ಆದರೆ ಇದು ಕ್ಲೀನ್ ಇದ್ದಾಗ ಕಾಣ್ತದೆ. ಆದರೆ ನಾವು ನಮ್ಮ ಇನ್ಸ್ಟ್ರೂಮೆಂಟ್ ಹಾಕಿದಾಗ ಇದರಲ್ಲಿ ಎಲ್ಲ ಸ್ವಲ್ಪ ಸ್ಲೈಟ್ ಬ್ಲೀಡಿಂಗ್ ಎಲ್ಲ ಬರ್ತಾ ಇರ್ತದೆ. ಸೊ ಅದನ್ನು ಕ್ಲೀನ್ ಮಾಡಿ ಆದ್ಮೇಲೆ 1 ವಾರ ನಂತರ ನೋಡುವಾಗ ಸ್ವಲ್ಪ ಒಳ್ಳೆ ಚಂದದಲ್ಲಿ ಆಗ್ತದೆ, ಪಾಲಿಶ್ ಮಾಡಿ ಇದ್ದಾಗ. ಇದು ನೋಡಿ, ಇದು ಪಾಚಿ ಕೂತ್ಕೊಂಡಿದೆ ಇರ್ತದೆ. ಕ್ಲೀನಿಂಗ್ ಅಲ್ಲಿ 2 ಉಂಟು. ಇನ್ನೊಂದು ಅಡಿ ಈ ಗಮ್ಸ್ ಮತ್ತೆ ಹಲ್ಲು ಮಧ್ಯದಲ್ಲಿ ಅಡಿಯಲ್ಲಿ ಹೋಗಿ ಒಳಗಿಂದ ಕ್ಲೀನ್ ಮಾಡೋದು ಉಂಟು. ಅದು ಮೆಷಿನಲ್ಲಿ ಮಾಡ್ತಾರೆ, ಕೈಯಲ್ಲಿ ಮಾಡ್ತಾರೆ. ಕೈಯಲ್ಲಿ ಮಾಡಿದ್ರು ಒಳ್ಳೇದು. ಸೊ ಅದನ್ನು ಕ್ಲೀನ್ ಮಾಡಿದಾಗ ಸ್ವಲ್ಪ ಎಲ್ಲವೂ ಹಲ್ಲು ಕ್ಲೀನ್ ಆಗಿದ್ದಾಗ ಈ ಕ್ರಿಮಿಕೀಟಗಳು, ಆ ಪಾಚಿಯಲ್ಲಿರೋ ಕ್ರಿಮಿಕೀಟಗಳು ಇರುವುದಿಲ್ಲ, ಅದು ಹೋಗ್ತದೆ. ಓಕೆ ವೀಕ್ಷಕರೇ, ತಾವು ಕೂಡ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ನುರಿತ ವೈದ್ಯರಿದ್ದಾರೆ, ಅವ್ರ ಜೊತೆ ಮಾತಾಡ್ಬೋದು, ಪ್ರಶ್ನೆಗಳನ್ನು ಕೇಳ್ಬೋದು. ಕರೆ ಮಾಡಿ ಬದಲಾಗಿರುವಂಥ ದೂರವಾಣಿ ಸಂಖ್ಯೆ ಏನಿದೆ, ಸೊ ಅದಕ್ಕೂ ಕೂಡ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನುವಂಥ ವಿಚಾರಗಳು. ಹಾಗೆ ಡಾಕ್ಟ್ರೆ, ಸ್ಕೇಲಿಂಗ್ ಒಂದು ವೇಳೆ ಸ್ಕೇಲಿಂಗ್ ಅಥವಾ ಕ್ಲೀನಿಂಗ್ ಮಾಡದಿದ್ದರೆ ಅದರಲ್ಲಿ ಯಾವುದೆಲ್ಲ ತೊಂದರೆಗಳು ಬರ್ಬೋದು ಅನ್ನುವಂಥದ್ದು ವಿಷಯ, ಮತ್ತು ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಕೊಡ್ತೀರಿ? ಸ್ಕೇಲಿಂಗ್ ಈಗ ಮಾಡದೇ ಇದ್ದರೆ ನಾನು ಆಗ ಹೇಳಿದಾಗೆ ಕ್ಲೀನಿಂಗ್ ಆಗಲಿಲ್ಲ, ಆ ಪಾಚಿ ಜಾಸ್ತಿ ಆಗಿ ಉಂಟಲ್ಲ, ಅದಕ್ಕೆ ಆ ಡೆಪ್ತ್ ಆ ಹಲ್ಲಿನ ಮೂಳೆಗೆ ಎಫೆಕ್ಟ್ ಆಗಿ ಆ ಮೂಳೆ ಸ್ವಲ್ಪ ಜಾರ್ತಾ ಹೋಗ್ತದೆ. ಆ ಮೂಳೆ ಜಾರಿದಾಗ ಪೆರಿಡಾಂಟೈಟಿಸ್ ಅಂತ ಹೇಳ್ತೇವೆ. ಈಗ ಇದರಲ್ಲಿ ನೋಡಿದರೆ ಇದು ಪೆರಿಡಾಂಟೈಟಿಸ್, ಈ ಪಾಕೆಟ್ ಅಂತ ಹೇಳ್ತೇವೆ ನಾವು. ಇದು ನೋಡುವಾಗ ಇದು ಡೆಪ್ತ್ ಜಾಸ್ತಿ. ಇದರಲ್ಲಿ ಪೇಷಂಟಿಗೆ ಏನು ಗೊತ್ತಾಗೋದಿಲ್ಲ, ಕೇಸಲ್ಲಿ ಯಾರಿಗಾದ್ರೂ ಗೊತ್ತಾಗೋದಿಲ್ಲ ಏನಾಗಿದೆ ಅಂತೇಳಿ. ಬಟ್ ಇದು ಡೆಪ್ತ್ ಜಾಸ್ತಿ ಆಗಿದ್ದಾಗ ಯೂಶುವಲ್ ಟ್ರೀಟ್ಮೆಂಟ್ ಅಂದರೆ ಡೆಪ್ತ್ ಸಿವಿಯರಿಟಿ ಆಫ್ ದ ಡೆಪ್ತ್, ಅಂದರೆ ಎಷ್ಟು ಡೆಪ್ತ್ ಜಾಸ್ತಿ ಆಗಿದಷ್ಟು ಸರ್ಜರಿ ಅಂತ ಹೇಳಿ ಹೇಳ್ತೇವೆ. ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಇದನ್ನೆಲ್ಲ ಓಪನ್ ಮಾಡಿ ಅಲ್ಲಿ ಕ್ಲೀನ್ ಮಾಡಿ ಸ್ಟಿಚ್ ಹಾಕೋದು, ದಟ್ ಈಸ್ ಯೂಶುವಲ್ ಫ್ಲಾಪ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಅದು ಯೂಶುವಲಿ ದ ಟ್ರೀಟ್ಮೆಂಟ್. ಸೊ
ಎಸ್ ಎಸ್ ವೀಕ್ಷಕರು, ಸೊ ತಾವು ಕೂಡ ನೋಡ್ತಾ ಇದ್ರಿ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಆರೋಗ್ಯವಾಗಿರುವಂತಹ ಹಲ್ಲುಗಳು. ಒಂದು ಉತ್ತಮ ಉದಾಹರಣೆ ಕೊಟ್ರಿ. ಯಾವುದೋ ಒಂದು ಹೊಸ ಗಾಡಿ ತಕೊಂಡಾಗ ಮೇಲ್ಭಾಗ ಒಂದು ಬಟ್ಟೆ ಅಥವಾ ನೀರು ಹಾಕಿ ಒರೆಸಿದ್ರೆ ಅಂದ್ರೆ ಒಳಗೆ ಇಂಜಿನ್ ಒಳಗೆ ಏನಾರ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಅಲ್ಲಿಗೆ ಕೂಡ ಹಾಗೆ ಈ ಒಳಗಿನ ಇನ್ಫೆಕ್ಷನ್, ಈ ಪಾಚಿ ಒಳಗಿದು ಗೊತ್ತಾಗುದಿಲ್ಲ, ಯಾರಿಗೆ ನೋಡಿದ್ರು ಗೊತ್ತಾಗುದಿಲ್ಲ. ಅದನ್ನ ನಾವು ಒಳಗಿಂದ ನಮ್ಮ ಇನ್ಸ್ಟ್ರೂಮೆಂಟ್ ಹಾಕಿ ನೋಡಿದಾಗ ಮಾತ್ರ ಸಿಕ್ಕುದು. ಸೊ ಹಾಗೆ ಇನ್ನೊಂದು ಏನು ಹಲ್ಲಿನ ಸಮಸ್ಯೆಗಳು, ಇದಕ್ಕೂ ಕೂಡ ಏನಾದರೂ ಏಜ್ ಲಿಮಿಟ್ ಇದೆಯಾ? ಚಿಕ್ಕ ಮಕ್ಕಳಿಗೆ ಬರೋದಿಲ್ಲ, ದೊಡ್ಡವರಿಗೆ ಬರ್ತದೆ? ಯೂಶಲಿ ಬರೋದು ದೊಡ್ಡವರಿಗೆ, 30 ವರ್ಷ ನಂತರದವರಿಗೆ ಬರೋದು. ಬಟ್ ಹೇಳಲಿಕ್ಕೆ ಆಗೋದಿಲ್ಲ, 15 ವರ್ಷದವರಿಗೂ ಬಂದಿದ್ದು ಉಂಟು ಇಂಥ ಈ ಗಮ್ ಇನ್ಫೆಕ್ಷನ್ ಎಲ್ಲ ಆಗ. ಬಟ್ ಈ ಸಣ್ಣ ಪುಟ್ಟದ ಡೆಪಾಸಿಟ್ 10 ವರ್ಷದಿಂದವೇ ಬರ್ತದೆ. ಮಕ್ಕಳಿಗೂ ಸಹ ನಾವು ಕ್ಲೀನ್ ಮಾಡ್ಬೇಕಂತ ಹೇಳ್ತೇವೆ, ದೊಡ್ಡವರಿಗೂ ಕ್ಲೀನ್ ಮಾಡ್ಬೇಕಂತ ಹೇಳ್ತೇವೆ. ಈ ಗಮ್ ದೊಡ್ಡ ಸಿವಿಯರಿಟಿ ಆಗೋದು 30 ವರ್ಷ ನಂತರ ಇದ್ದಾಗ ಸ್ವಲ್ಪ ಜಾಸ್ತಿ ಇದಾಗ್ತದೆ. ಓಕೆ ಓಕೆ. ಸರ್ವೇಸಾಮಾನ್ಯವಾಗಿ ಸ್ವಲ್ಪ ಏಜ್ ಆಗ್ತಾ ಇದೆ ಅನ್ನುವಂಥ ವಿಚಾರಗಳ ಬರುವಾಗ ಸ್ವಲ್ಪ ಈ ಬಗ್ಗೆ ಹಲ್ಲಿನ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಆಗ್ತದೆ ಅಂತ ಹೇಳುವಂಥದ್ದು. ಅಪ್ರಾಕ್ಸಿಮೇಟ್ 30 ವರ್ಷ ಸ್ವಲ್ಪ ದಾಟಿತು ಅಂತ ಹೇಳುವಾಗ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೆಂಟ್ ಆಗಿ ಸೊ ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂಥ ವಿಚಾರ. ಯಾಕಂದರೆ ಈ ಎಲ್ಲ ವಿಚಾರಗಳು ಡಾಕ್ಟರ್ ಹೇಳ್ತಾ ಇರುವಂಥದ್ದು ಬಹುಶಃ ಯಾವುದಾದ್ರೂ ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಆರಂಭದಲ್ಲಿಯೇ ಅದನ್ನು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡುವಂಥದ್ದು ಉತ್ತಮ. ಬೆಟರ್, ಅದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿದ್ರೆ. ಎಸ್ ಡಾಕ್ಟರ್. ಹಾಗೆ ಮತ್ತೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಆದರೆ ಬೇರೆ ಬೇರೆ ಕಾಯಿಲೆಗಳು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಬರುವಂಥದ್ದು, ಮತ್ತೆ ಇನ್ನು ಕೆಲವರಿಗೆ ಆಹಾರಗಳಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಮಾಡಬೇಕಾಗ್ತದೆ. ಇದು ಖಾಲಿ ಗಮ್ಸ್ ಪ್ರಾಬ್ಲಮ್ ಖಾಲಿ ಇನ್ಫೆಕ್ಷನ್ ಇಂದ ಬರುದಲ್ಲ, ಇದು ಕ್ಯಾನ್ ಬಿ ಮದ್ದಿಂದ ಸಹ ಬರ್ತದೆ. ಈ BP ಮಾತ್ರೆ ತಗೊಂಡಿದ್ದವ್ರಿಗೆ ಕೆಲವರಿಗೆ ಬರ್ತದೆ, ಶುಗರ್ ಇದ್ದವರಿಗೆ ಸಹ ಶುಗರ್ ಇದ್ದವರಿಗೆ ಜಾಸ್ತಿ ಇರ್ತದೆ. ಸೊ ಈ ಖಾಲಿ ಹಲ್ಲಿಂದು ಮಾತ್ರ ಅಲ್ಲ, ಸಿಸ್ಟಮಿಕ್ ಡಿಸೀಸ್ ಮತ್ತು ಕಂಡೀಷನ್ ಇದ್ರೂ ಸಹ ಇದಕ್ಕೆ ಗಮ್ಸಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಉಂಟು. ಅದು ಎಲ್ಲ ಲಿಂಕ್ ಎಲ್ಲ ಸ್ಟಾರ್ಟ್ ಆಗಿ ಲಿಂಕ್ ಉಂಟಂತ ಹೇಳ್ತಾರೆ. ಆದರೆ ಶುಗರ್ ಮತ್ತು BP ಮಾತ್ರೆಗೆಲ್ಲ ಆಗಿದ್ದು ಉಂಟು. ಗಮ್ಸ್ ಎಲ್ಲ ಸ್ವಲ್ಪ ಊತ ಬರೋದು ಜಾಸ್ತಿ, ಪೂರ ಹಲ್ಲಿಗೆ ಊತ ಬರ್ತದೆ. ಅಂತ ಸ್ವೆಲ್ಲಿಂಗ್ನಾಗೆ ನೋಡುವಾಗ ಗಮ್ಮಿ ಸ್ಮೈಲ್ ಇದ್ದಾಗ ಕಾಣ್ತದೆ, ಊತ ಜಾಸ್ತಿ ಇರ್ತದೆ. ಶಿಕ್ಷಕರ ನೇರಪ್ರಸಾರ ಕಾರ್ಯಕ್ರಮ ಡಾಕ್ಟರ್ ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳ್ತಿದ್ದಾರೆ. ಅಂದರೆ ಈ ಹೊಸಡು ಅಂತ ಹೇಳಿದರೆ ಬಹುಶಃ ಒಂದು ಮಾತು ಏನಂತ ಹೇಳಿದ್ರೆ, ಒಂದು ದೊಡ್ಡ ಬಿಲ್ಡಿಂಗ್ ಎನ್ನುವಂಥದ್ದು ವಿಷಯಗಳು ಬಂದಾಗ ಪಂಚಾಂಗ ಎನ್ನುವಂಥದ್ದು ಚೆನ್ನಾಗಿ ಗಟ್ಟಿ ಇರಬೇಕು, ಫೌಂಡೇಶನ್ ಗಟ್ಟಿ ಇದ್ರೆ ಒಳ್ಳೆಯದು. ಎಸ್ ವೀಕ್ಷಕರು, ತಾವು ಕೂಡ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಡಾಕ್ಟರ್ ಹತ್ರ. ಸಾಕಷ್ಟು ವಿಚಾರಗಳು ಅಂದರೆ ಪ್ರಮುಖವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಸಡಿನ ತೊಂದರೆಗೆ ಲೇಸರ್ ಬಳಕೆ ಯಾಕೆಲ್ಲ ಮಾಡ್ತಾರೆ, ಅದರಿಂದ ಆಗುವಂಥ ಅನುಕೂಲತೆಗಳು ಏನು ಎನ್ನುವಂಥ ವಿಚಾರಗಳ ಬಗ್ಗೆ ವೈದ್ಯರು ಹೆಚ್ಚಿನಂಥ ಮಾಹಿತಿಯನ್ನು ಕೊಡ್ತಾ ಇದ್ರು. ಡಾಕ್ಟರ್ ಶರತ್ ಕಾರಂತ್ ಸತತವಾಗಿ ಈ ಒಂದು ಕ್ಷೇತ್ರಗಳಲ್ಲಿ 20 ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇರುವವರು. ಇನ್ನು ಉಳಿದಂಥ ಹಲವಾರು ಪ್ರಶ್ನೆಗಳಿವೆ ಡಾಕ್ಟರ್ ಹತ್ರ. ಅದೆಲ್ಲ ಪ್ರಶ್ನೆಗಳಿಗೆ ಡಾಕ್ಟರ್ ಏನಂತಾರೆ ಕೇಳೋಣ ಒಂದು ಸಣ್ಣ ವಿರಾಮದ ನಂತರ. ವೀಕ್ಷಕರ, ವಿರಾಮದ ಬಳಿಕ ಮತ್ತೆ ಹಲೋ ಐಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ವಸಡಿನ ತೊಂದರೆಗೆ ಲೇಸರ್ ಬಳಕೆ ಡಾಕ್ಟರ್ ಶರತ್ ಕಾರಂತ್ ಅವರು ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ತಾವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು, ಡಾಕ್ಟರ್ ಹತ್ರ ಮಾತಾಡ್ಬೋದು. ಈ ರಿಲೇಟೆಡ್ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅದಕ್ಕೇನು ಪರಿಹಾರ ಎನ್ನುವಂಥದ್ದು ವಿಚಾರಗಳ ಕೇಳ್ಬೋದು ಅಂತ ಹೇಳ್ತಾ, ವಿರಾಮದ ಬಳಿಕ ಮತ್ತೆ ನಾನು ಡಾಕ್ಟರ್ ಹತ್ರ ಕೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಇದಕ್ಕೇನಾದರೂ ಇಷ್ಟೆಲ್ಲ ಸಮಸ್ಯೆಗಳಿದ್ದರೆ ಆಧುನಿಕ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಗಳು ಏನು ಡಾಕ್ಟರ್, ಏನೆಲ್ಲ ಮಾಡ್ತಾರೆ, ಇದಕ್ಕೆ ಯಾವುದೆಲ್ಲ ಇದೆ? ಯೂಶಲಿ ಅಂತ ಹೇಳಿದ್ರೆ ಈ ಗಮ್ ಇನ್ಫೆಕ್ಷನ್ ಅಂತ ಈ ಪಾಚಿ ಟಾರ್ಟರ್ ಏನಾದ್ರು ಕೂತ್ಕೊಂಡ್ರೆ ಫಸ್ಟಿಗೆ ಅಂತ ಹೇಳಿದ್ರೆ ನಾವು ಹಾಗೆ ಹೇಳಿದಾಗೆ ಕ್ಲೀನಿಂಗ್ ಒಂದು ಮಾಡ್ತೇವೆ. ಕ್ಲೀನಿಂಗ್ ಮಾಡಿ ಆದಮೇಲೆ ನಾವು 1 ವಾರ ಅಥವಾ 15 ದಿವಸ ಬಿಟ್ಟು ನೋಡಿಬಿಟ್ಟು ಎಲ್ಲಿಯಾದರೂ ಆಗಲಿಲ್ಲದ್ರೆ ಅದಕ್ಕೆ ಸರ್ಜರಿಕಲ್ ಬೇಕಾದರೆ ಮಾತ್ರ ಮಾಡೋದು. ಇಲ್ಲಿದ್ದರೆ ಇನ್ನೊಂದು ಟ್ರೀಟ್ಮೆಂಟ್ ಅಂತ ಹೇಳಿದರೆ ಲೇಸರಿಂದ ಆ ಪಾಕೆಟ್ ಒಳಗೆ ಲೈಟ್ ಹಾಕೋದು. ಈ ಲೈಟ್ ನಮ್ಮ ಸಾಮಾನ್ಯ ಲೈಟ್ ಇದು ಪವರ್ ಅಲ್ಲ, ಅದು ವೇವ್ ಲೆಂತ್ ಜಾಸ್ತಿ ಉಂಟು. ಯೂಶಲಿ ಸನ್ ರೇಸ್ಗಿಂತ ಜಾಸ್ತಿ ಉಂಟು. ಇದು 700 ನ್ಯಾನೋಮೀಟರ್ಗಿಂತ ಮೇಲಿರುವ ಸ್ಟ್ರೆಂತ್ ಇದು ಲೈಟಿಗೆ. ಅಲ್ಲಿ ಒಳಗೆ ಲೈಟ್ ಹಾಕಿ ಅಲ್ಲಿ ಅದನ್ನು ಕ್ಲೀನ್ ಮಾಡೋದು. ಆ ಸ್ಕಿನ್ ಒಳಗಿರೋ ಪಾಚಿ ಅಥವಾ ಅದರಲ್ಲಿ ಡಿಸೀಸ್ ಇರೋದು ಒಳಭಾಗದಲ್ಲಿ ಇರೋದನ್ನು ಕ್ಲೀನ್ ಮಾಡಿ ಅದನ್ನು ಸ್ಟೆರೈಲ್ ಮಾಡಿ ಇಟ್ಟು ಬಿಡು. ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇದಕ್ಕೆ ಒಂದು ಇಂಜೆಕ್ಷನ್ ಏನು ಬೇಡ ಆಗ್ತದೆ. ನೀವು ಮರ ಕಟ್ಟಿಸುವ ಇಂಜೆಕ್ಷನ್ ಇದು ಅದು ಅನಸ್ಥೀಸಿಯಾ ಅದು ಬೇಡ ಆಗ್ತದೆ. ಒಂದು ಅನಸ್ಥೀಸಿಯಾ ಬೇಡ ಆಗ್ತದೆ. ಇನ್ನೊಂದಂತ ಹೇಳಿದ್ರೆ ಈ ಬ್ಲೇಡೆಲ್ಲ ಹಾಕಿ ಓಪನ್ ಮಾಡುವಾಗ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಪೇಷಂಟ್ ಹೇಳ್ತಾರೆ, ಅದು ಹೇಳಿದ ಕೂಡಲೇ ಹೆದರ್ತಾರೆ. ಒಂದಂತ ಹೇಳಿದ್ರೆ 2-3 ಕಾರಣ ಇರ್ತದೆ. ಒಂದು ಇಂಜೆಕ್ಷನ್ ಕೊಡುವಾಗ
ಹೆದರಿಕೆ, ಒಂಥರ ಮಾಡುವಾಗ ಒಂದು ಹೆದರಿಕೆ, ಇಲ್ಲ ಮಾಡಿ ಆದ್ಮೇಲೆ ನೋವು ಬರ್ತದೆ ಅಂತ ಹೇಳಿ. ಸೊ ಇದು ಯಾವುದಕ್ಕೂ ತೊಂದರೆ ಬರುದಿಲ್ಲ. ಇನ್ನೊಂದು ಅಂತ ಹೇಳಿದ್ರೆ ಮೆಡಿಕಲ್ ಕಾಂಪ್ರಮೈಸ್ಡ್ ಕೇಸಸ್, ಈ ಕಾರ್ಡಿಯಕ್ ಈ ಆಸ್ಪ್ರಿನ್ ತಗೊಳ್ಳೋದು ಅಥವಾ ಯಾವುದಾದ್ರೂ ಮದ್ದು ತಗೊಂಡು ಅವರಿಗೆ ಸರ್ಜರಿ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾಗ ಈ ಸರ್ಜರಿಯಲ್ಲಿ ಸ್ವಲ್ಪ ಎಲ್ಲ ಕೇಸು, ಈಗ ನಾನು ಗಮ್ ಇನ್ಫೆಕ್ಷನ್ ಅಲ್ಲಿ ಇದ್ದಾಗ ಇದನ್ನು ಮಾಡ್ಬೇಕಂತ ಹೇಳೋಕ್ಕಾಗುತ್ತೆ. ಕೆಲವು ಕೇಸ್ ನೋಡಿಬಿಟ್ಟು ಅದನ್ನ ಆ ಲೇಸರಿಂದ ಇನ್ಫೆಕ್ಷನ್ ಅನ್ನು ತೆಗಿಬಹುದಾಗ್ತದೆ. ಓಕೆ. ಇನ್ನು ಡಾಕ್ಟರ್, ಈ ಲೇಸರ್ ಟ್ರೀಟ್ಮೆಂಟ್ ಇಂದ ಹೊಸಡಿನ ಬೇರೆ ಬೇರೆ ಕಾಯಿಲೆಗಳು, ಸರ್ವೇ ಸಾಮಾನ್ಯವಾಗಿ ಬೇರೆ ಬೇರೆ ಕಾಯಿಲೆಗಳು ಬರುವಂಥದ್ದು, ಅದಕ್ಕೆ ಹೇಗೆಲ್ಲ ಚಿಕಿತ್ಸೆಗಳನ್ನು ನೀಡಬಹುದು? ಈ ಹಾಗೆ ಹೇಳಿದಾಗೆ ಫಸ್ಟ್ ಇದರಲ್ಲಿ ಹೇಳಿದಾಗೆ ಈ ಇನ್ಫೆಕ್ಷನ್ ಆಗಿ ಇನ್ನೊಂದು ಟೈಪ್ ಇನ್ಫೆಕ್ಷನ್, ಈ ಬುದ್ಧಿ ಹಲ್ಲು ಅಥವಾ ವಿಸ್ಡಮ್ ಟೂತಿಗೆ ಇನ್ಫೆಕ್ಷನ್ ಬರುವುದು. ಈ ಬುದ್ಧಿ ಹಲ್ಲಿಗೆ ಇನ್ಫೆಕ್ಷನ್ ಬಂದಾಗ ಇಲ್ಲಿ ನೋಡಿದರೆ ಕಾಣ್ತದೆ, ಈ ಜಾಗದಲ್ಲಿ ಇನ್ಫೆಕ್ಷನ್, ಇದು ಸ್ಕಿನ್ ಇದ್ದ ಜಾಗನ್ನ ಅಲ್ಲಿ ಅದು ಮತ್ತು ಹಲ್ಲು ಮಧ್ಯದಲ್ಲಿ ಫುಡ್ ಟ್ರ್ಯಾಪ್ ಆಗಿ ಇನ್ಫೆಕ್ಷನ್ ಬರುತ್ತೆ. ಇದಕ್ಕೆ ಅಂತ ಹೇಳಿದ್ರು ಸಹ ನಾವು ಯೂಶಲಿ ಅಂತ ಹೇಳಿದರೆ ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಟ್ಟು, ಒಂದೇ ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಇಲ್ಲಿದ್ರೆ ಅದನ್ನು ಆ ಸ್ಕಿನ್ನನ್ನು ಕಟ್ ಮಾಡಿ ತೆಗಿಬೇಕು. ಅದಕ್ಕೆ ಇಂಜೆಕ್ಷನ್ ಯೂಸ್ ಮಾಡಬೇಕು. ಬ್ಲಡ್ ಬರ್ತದೆ, ರಕ್ತ ಬರ್ತದೆ ಮಾಡುವಾಗ, ಅದು ಮಾಡಿ ಆದಮೇಲೆ ಸಹ ರಕ್ತ ಬರ್ತದೆ. ನಾವೆಲ್ಲ ಹೇಳಬೇಕು, ನೀವು ನುಂಗಿ ಹಲ್ಲು ಇದ್ದಾಗೆ ಮಾಡಬೇಕಾಗ್ತದೆ. ಬಟ್ ಇದರಲ್ಲಿ ಏನಂತ ಹೇಳಿದರೆ ಅದನ್ನು ಅಲ್ಲಿ ಟಿಶ್ಯೂವನ್ನು ಜಸ್ಟ್ ತೆಗಿತದೆ, ಬ್ಲೀಡಿಂಗ್ ಆಗೋದಿಲ್ಲ. ಇಂಜೆಕ್ಷನ್ ಬೇಡವೇ ಬೇಡ, ಖಾಲಿ ಒಂದು ಸ್ಪ್ರೇ, ಮರ ಕಟ್ಟಿಸುವ ಸ್ಪ್ರೇಯಲ್ಲೇ ತೆಗೆದುಬಿಟ್ಟು ಅದು ಮಾಡಲಿಕ್ಕೆ ಆಗ್ತದೆ. ಅಡ್ವಾಂಟೇಜ್ ತುಂಬ ಉಂಟು ಅಂತ ಹೇಳಿದ್ರೆ ಅದು ಎರಡು. ಮತ್ತೊಂದು ಸ್ಟಿಚ್ ಏನು ಹಾಕಬೇಕಂತೇನೂ ಇಲ್ಲ. ಓಕೆ. ಸೊ ಈ ಬಗ್ಗೆ ಸ್ಲೈಡ್ 7 ಅಲ್ಲಿ ಸೊ ಡಾಕ್ಟರ್ ಏನು ಹೇಳ್ತಾರೆ, ಈ ಲೇಸರ್ ಈ ಥರ ಹೊಸಡನ್ನ ಕಾಯಿಲೆ. ಇದು ಇನ್ನೊಂದು ನೋಡಿ, ಇದು ಊತ ಬರೋದು ಯೂಶಲಿ ಸಿಕ್ಕುದಂತೆ ಸಿಸ್ಟಮಿಕ್ ಕಂಡೀಷನ್, ಪ್ರೆಗ್ನೆನ್ಸಿ ಅಥವಾ ಇದೆ, ಈಗ ಇನ್ಫೆಕ್ಷನ್ ಇಂದ ಸಹ ಬರ್ತದೆ ಕೆಲವೊಮ್ಮೆ. ಸ್ವಲ್ಪ ಅದು ಬಾಡಿ ರಿಯಾಕ್ಷನ್ ಮೇಲೆ ಉಂಟು, ಹೇಗೆ ತಗೊಳ್ತದೆ ಅಂತೇಳಿ. ಅದು ರಿಯಾಕ್ಷನ್ ಬಂದಾಗ ಇದೊಂದು ಹೀಗೆ ಮುಂದೆ ಊತ ಇದ್ದಾಗೆ ಬರ್ತದೆ. ಸೊ ಇದರಲ್ಲಿ ಈ ಇದರಲ್ಲಿ ಇರುವಾಗ ಸ್ವಲ್ಪ ಇನ್ಫೆಕ್ಷನ್, ಬ್ಲಡ್ ಬರೋದು, ರಕ್ತ ಬರೋದು ಜಾಸ್ತಿ ಇಂಜೆಕ್ಷನ್ ಕೊಟ್ಟು ಮಾಡಿ. ಇದಕ್ಕೂ ಸಹ ನಾವು ಲೋಕಲ್ ಎನೆಸ್ಥಿಸಿಯಾ ಕೊಡುವುದಿಲ್ಲ, ಖಾಲಿ ಒಂದು ಸ್ಪ್ರೇಯಲ್ಲಿ ಜಸ್ಟ್ ಆ ಜಾಗನ ತೆಗೆದುಬಿಟ್ಟು ಇದು ನೋಡಿ ಇಮಿಡಿಯೇಟ್ಲಿ ನೋಡುವಾಗ ಎಂಥ ಸಹ ಇಲ್ಲ, ಹೀಗೆ ಕಳಿಸ್ಬೋದು ಪೇಷಂಟ್. ಅದು ಎಂಥ ಸಹ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ ಬೇಡ. ಇನ್ನು ಯೂಶಲಿ ಸರ್ಜರಿ ಅಂತ ಹೇಳ್ಕೊಳ್ಳಿ ಎಲ್ಲರಿಗೂ ಒಂದು ಆ್ಯಂಟಿಬಯೋಟಿಕ್ ಅಥವಾ ಒಂದು ಪೇನ್ ಕಿಲ್ಲರ್ ಕೊಡಿ. ಇದರಲ್ಲಿ ಎರಡೂ ಕೆಲಸ ಇಲ್ಲ, ಬೇಕಂತ ಇಮಿಡಿಯೇಟ್ಲಿ ಕ್ಲಿನಿಕ್ಗೆ ಬಂದು ಚಿಕಿತ್ಸೆ ಮಾಡಿಬಿಟ್ಟು ಸೀದಾ ಹೋಗ್ಬೋದು. ಮತ್ತೆ ಮತ್ತೊಂದು 1 ವಾರ ಬಿಟ್ಟು ಒಂದು ಬಂದು ತೋರಿಸ್ಬೇಕಾಗ್ತದೆ ಬಟ್ ಹೇಗಾಗಿದೆ ನೋಡಿ. ಓಕೆ. ಓಕೆ ಡಾಕ್ಟ್ರೇ, ಸಾಕಷ್ಟು ಜನ ಸ್ವಲ್ಪ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದವರು ಸೌಂದರ್ಯ ವರ್ಧಕವಾಗಿಯೂ ಕೂಡ ಲೇಸರ್ ಚಿಕಿತ್ಸೆಯನ್ನು ಬಳಸುವಂಥದ್ದು ಸರ್ವೇ ಸಾಮಾನ್ಯವಾಗಿ ಈಗ ನಾವು ನೋಡ್ತಾ ಇರುವಂಥದ್ದು. ಇದಕ್ಕೇನು ಹೇಳ್ತಾರೆ ಡಾಕ್ಟರ್, ಲೇಸರ್ ಟ್ರೀಟ್ಮೆಂಟ್ ಎಷ್ಟರ ಮಟ್ಟಿಗೆ ಇದಕ್ಕೆ ಒಂದು ಸಪೋರ್ಟ್ ಮಾಡ್ತದೆ? ವಸಡು ಹಲ್ಲಿನಷ್ಟೇ ಇಂಪಾರ್ಟೆಂಟ್. ನಾವು ಇದು ಹೇಳ್ತೇವೆ ಗೋಲ್ಡನ್ ಪ್ರಪೋರ್ಷನ್ ಅಂತ ಹೇಳ್ತೇವೆ. ಹಲ್ಲು ಮತ್ತು ವಸಡು ಎಷ್ಟು ತೋರ್ಬೇಕಂತ ಹೇಳ್ತೇವೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಅದು ಮಾಡುವಾಗ. ಸೊ ಲೇಸರಿಂದ ಇದಕ್ಕೆ ಈ ಕಪ್ಪು ಕಲೆ ಬರ್ತದೆ. ಈಗ ನಗಾಡುವಾಗ ತುಂಬ ಕಪ್ಪು ಕಲೆ ಬರ್ತದೆ. ಈ ಕಪ್ಪು ಕಲೆ ನೋಡುವಾಗ ಇದರಲ್ಲಿ ನಾವು 2 ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಒಂದು ಇಂಜೆಕ್ಷನ್ ಕೊಟ್ಟು ಖಾಲಿ ಆ ಬ್ಲೇಡ್ ಇದು ಸರ್ಜಿಕಲಲ್ಲಿ ಜಸ್ಟ್ ಆ ಮೇಲಿದ ಲೇಯರನ್ನು ತೆಗಿಬೋದು. ಆದರೆ ಒಂದೊಂದು ಹೇಳಿದರೆ ಬ್ಲೀಡಿಂಗ್ ಬರ್ತದೆ. ಈ ಕೇಸ್ ಒಂದು ಮಾಡಿದ್ದು ಇದು ನೋಡುವಾಗ ಲೈನ್ ನೋಡುವಾಗ ಇದು ಕಪ್ಪು ಕಲೆ ಮತ್ತು ಇಲ್ಲಿ ಹಲ್ಲಲ್ಲಿ ಒಂದು ಸ್ವಲ್ಪ ನಾಚೆ ಉಂಟಂತ ಹೇಳ್ತಾರೆ, ಈ ಸ್ವಲ್ಪ ಗೀದಳು. ಅದನ್ನು ನಾವು ಫಸ್ಟಿಗೆ ಅವರಿಗೆ ಕಪ್ಪು ಕಲೆ ತೆಗಿಲಿಕ್ಕೆ ಲೇಸರ್ ಯೂಸ್ ಮಾಡಿ ಇದು ಮಾಡಿ ಅದು ಕೂಡಲೇ ನೋಡಿ ಇದರಲ್ಲಿ ಏನೂ ಬ್ಲಡ್ ಇಲ್ಲ, ಒಂಚೂರು ರಕ್ತ ಬರಲಿಲ್ಲ. ಪೇಷಂಟ್ ಸೀದಾ ಹಾಗೆ ಕೇಸ್ ಹಾಗೆ ಸೀದಾ ಹೋದ್ರು, ಏನು ತೊಂದರೆ ಇಲ್ಲದೆ ಹೋದ್ರು, ನೋವಿನ ಮಾತ್ರೆ ಸಹ ಕೊಡಲಿಲ್ಲ. ಇದು 1.5 ವರ್ಷ ನಂತರ ಫಾಲೋ ಅಪ್. ಕೆಲವರು ಹೇಳ್ತಾರೆ ರಿಲ್ಯಾಪ್ಸ್ ಆಗ್ತದಂತ ಹೇಳ್ತಾರೆ, ಬಟ್ ಇದು ನನಗೆ ಕಾಣಿದ್ದು ಪ್ರಾಕ್ಟಿಕಲಿ ಕಾಣಿದ್ದು 1.5 ವರ್ಷ ನಂತರವೂ ರಿಲ್ಯಾಪ್ಸ್ ಅಷ್ಟೇ 30% ರಿಲ್ಯಾಪ್ಸ್ ಇದೆ. ಬಟ್ ಇದು ಸಾಮಾನ್ಯವಾಗಿ ಆಗೋದು ಅಂತ ಹೇಳಿದರೆ ಮದುವೆ ಫಂಕ್ಷನ್ ಇರುವಾಗ ಸ್ವಲ್ಪ ಮೊದಲು ಬಂದು ಹೇಳ್ತಾರೆ ಈ ಕಪ್ಪನ್ನು ತೆಗಿಲಿಕ್ಕೆ ಆಗ್ತದೆ. ಆ ಮದುವೆ ಫಂಕ್ಷನ್ ಬೇಕಿದ್ದಾಗ ಬೇಕಾದರೆ ಅದನ್ನು ಚಂದ ಮಾಡಿ ಕೊಡ್ಬೋದು. ಬಟ್ ಹೇಳಬೇಕಾಗ್ತದೆ ಸ್ವಲ್ಪ ರಿಲ್ಯಾಪ್ಸ್ ಬರ್ತದೆ. ಅಂದರೆ ಇಂಟೆನ್ಸಿಟಿ ನೋಡುವಾಗ ಮುಂಚಿನಾಗೆ ಅಷ್ಟು ಬರುವುದಿಲ್ಲ. 70% ಕ್ಯೂರ್ ಮಾಡ್ಬೋದು ಅಂತ ಹೇಳಿ. ಅದು ಕಲೆ ಮಾತ್ರ ಸ್ಕಿನ್ ಕಲರ್ ನೋಡಿಬಿಟ್ಟು ಆ ಸ್ಕಿನ್ ಕಲರ್ ಮೇಲೆ ಹೋಗ್ತದೆ. ಓಕೆ.
ಓಕೆ. ಸೊ ಹಾಗೆ ಸ್ಲೈಡ್ 9ರಲ್ಲಿ ಈ ಬಗ್ಗೆ ಇನ್ನೊಂದು ಸ್ಲೈಡ್ ಏನು ಲೇಸರ್ ಚಿಕಿತ್ಸೆ ವರ್ಧಕ ವಸನ ಚಿಕಿತ್ಸೆಗೆ ಬಳಸ್ಬೋದೇನೋ ಇದು ಇನ್ನೊಂದು ಈ ಟಿಶ್ಯೂ ಒಂದು ಉಂಟು, ಈ ಫ್ರೀನಮ್ ಅಂತ ನಾವು ಹೇಳೋದು, ಇದು ಫ್ರೀನಮ್ ಅಂತೇಳಿ. ಅದು ತುಟಿ ಮತ್ತೆ ನಿಜಿಗೆ ಅಟ್ಯಾಚ್ ಆಗಿರೋ ಟಿಶ್ಯೂ. ಅದು ಕೆಲವೊಮ್ಮೆ ಈ ಹಲ್ಲಿನ ಮಧ್ಯದಲ್ಲಿ ತನಕ ಅಟ್ಯಾಚ್ಮೆಂಟ್ ಆಗಿರ್ತದೆ, ಜಾಸ್ತಿ ಆಗಿ. ಇದಕ್ಕೂ ಸಹ ಇದಕ್ಕೆ ಈ ಗ್ಯಾಪನ್ನು ಕ್ಲೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಇದು ಗ್ಯಾಪನ್ನು ಕ್ಲೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೆ ಸರಿಗೆ ಸ್ಪೆಷಲಿಸ್ಟ್ ಅವರು ಆರ್ಥೋಡಾಂಟಿಸ್ಟ್ ಅವ್ರು ಬೇಕಾಗ್ತದೆ. ಬಟ್ ಇಲ್ಲದಿದ್ರೆ ಅದು ಗ್ಯಾಪ್ ಕ್ಲೋಸ್ ಮಾಡೋ ಅವ್ರು ಆರ್ಥೋಡಾಂಟಿಸ್ಟ್ ಅವರು ಇದು ಗ್ಯಾಪನ್ನು ಕ್ಲೋಸ್ ಮಾಡಿದಾಗ ನಾವು ಆಗ ಈ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಗಮ್ಸ್ ಇದು ಸರ್ಜರಿ ಇದು ಉಂಟಲ್ಲ ಅದನ್ನು ತೆಗಿತೇವೆ. ಅದಕ್ಕೂ ಇಂಜೆಕ್ಷನ್ ಏನು ಬ್ಯಾಡ್ ಆಗ್ತದೆ. ಪ್ಯಾಕ್ ಸಹ ಎಂತ ಡ್ರೆಸ್ಸಿಂಗ್ ಏನು ಕೊಡ್ಬೇಕಂತಂದ್ರೆ ಆಂಟಿಬಯೋಟಿಕ್ ಇಲ್ಲ, ಪೇನ್ ಕಿಲ್ಲರ್ ಇನ್ನಿಲ್ಲ, ಎಂಥದ್ದು ಇಲ್ಲ. ಅದು ಅಡ್ವಾಂಟೇಜ್ ಆಗ್ತದೆ. ಓಕೆ. ಹಾಗೆ ಡಾಕ್ಟರ್, ಇನ್ನು ಸಾಮಾನ್ಯ ಜನರು ಹೇಳ್ತಾರೆ ಮಾತಾಡಬೇಕಾದ್ರೆ ಅಥವಾ ಸ್ವಲ್ಪ ಸ್ಮೈಲ್ ಮಾಡಬೇಕಾದ್ರೆ ಒಸಡು ಎನ್ನುವಂಥದ್ದು ಜಾಸ್ತಿ ಹಲ್ಲಿನ ಮೇಲ್ಭಾಗದಲ್ಲಿರುವಂಥ ಒಸಡು ಜಾಸ್ತಿ ಕಾಣ್ತದೆ ಅನ್ನುವಂಥ ವಿಚಾರ. ಸೊ ಅದಕ್ಕೇನಾದರೂ ಅಂದರೆ ಜಾಸ್ತಿ ಕಾಣಬಾರ್ದು ಸ್ಮೈಲ್ ಮಾಡುವಾಗ ಸಮಥಿಂಗ್, ಅದಕ್ಕೇನಾದರೂ ಆಪ್ಷನ್? ಅದಕ್ಕೆ ಇದೆ, ಆದರೆ ಅದು ಪೂರಾ ಹಲ್ಲಿನ ಅದೇ ನಾನು ಹೇಳಿದಾಗೆ ಗೋಲ್ಡನ್ ಪ್ರಪೋರ್ಷನ್ ನೋಡ್ಬೇಕು. ಅದು ಒಂದು ಅಂತ ಹೇಳಿದಾಗ ಅದಕ್ಕೆ ಯೂಶಲಿ ಟೀಮ್ ವರ್ಕ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂದರೆ ನಾನು ಒಬ್ಬನೇ ಕೂತ್ಕೊಂಡು ಇದನ್ನು ನಾನು ಸರಿ ಮಾಡ್ತೇನೆ, ಗಮ್ ಸರ್ಜರಿ ಮಾಡಿ ಇದನ್ನೆಲ್ಲ ಚೆಂದ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗೋದು. ಇದ್ರಲ್ಲಿ ನೋಡಿದರೆ ಈ ಹಲ್ಲಲ್ಲಿ ಇದು ಕೆಳಗೆ ಉಂಟು, ಇದು ಗಮ್ಸ್ ಹೈಟ್ ಮೇಲೆ ಉಂಟು, ಮತ್ತು ಹಲ್ಲು ಒಂಚೂರು ಎದುರು ಉಂಟು, ಈ ಹಲ್ಲು ಎದುರು ಉಂಟು, ಈ ಹಲ್ಲು ಹಿಂದೆ ಉಂಟು. ಈಗ ಏಜ್ ಪೇಷಂಟ್ ಆಗಿದ್ರೆ ಒಂದು 40ಗಿಂತ ಮೇಲಾಗಿದ್ದಾರೆ, ಈಗ ಸರಿಗೆ ಹಾಕಿ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ಲಸ್ ಇದು ಕ್ಯಾಪ್ ನೋಡಿದ್ರೆ ಈ ಕಲರ್ ಒಂದು ಸ್ವಲ್ಪ ಬೇರೆ ಉಂಟು ಇದು. ಸೊ ಅದಕ್ಕೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅವರು ಈ ಗಮ್ ಹೈಟನ್ನು ಸರಿ ಮಾಡಲಿಕ್ಕೆ ನಾವು ಮತ್ತು ಇನ್ನೊಬ್ಬರು ಸ್ಪೆಷಾಲಿಟಿ ಅವರು ಒಟ್ಟಿಗೆ ಸೇರಿ ಡಿಸ್ಕಸ್ ಮಾಡಿ ಎಷ್ಟು ಹೈಟ್ ನೋಡಿದರೆ ಎಷ್ಟು ಚಂದ ಬರ್ತದೆ ಅಂತ ಹೇಳಿ ನೋಡಿಬಿಟ್ಟು ಅಷ್ಟು ಲೆವೆಲಿಗೆ 6 ಹಲ್ಲಿಗೆ, ಈ 6 ಹಲ್ಲಿಗೆ ಇಲ್ಲಿ ಕೋರೆ ಹಲ್ಲಿಂದ ಈ ಕೋರೆ ಹಲ್ಲು ರೈಟ್ ಟು ಲೆಫ್ಟ್, ಆ ಕೋರೆ ಹಲ್ಲಿಗೆ ಆ ಗಮ್ಸನ್ನು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಂಜೆಕ್ಷನ್ ಕೊಡಲಿದೆ ಖಾಲಿ ಸ್ಪ್ರೇಯಲ್ಲಿ. ಈ ಟ್ರೀಟ್ಮೆಂಟ್ ಮಾಡುವಾಗ 1 ಗಂಟೆ ತಗೊಳ್ತು, 1-1.5 ಗಂಟೆ. ಪೇಷಂಟಿಗೆ ಏನೂ ನೋವಿಲ್ಲ ಏನಿಲ್ಲ ಅಂತ ಹೇಳ್ತಾವೇ ಇದ್ರು, ಏನೂ ತೊಂದರೆ ಇಲ್ಲ, ಇಂಜೆಕ್ಷನ್ನೇ ಕೊಡಲಿಲ್ಲ. ಪ್ಲಸ್ ಅದಕ್ಕೆ ಲಾಸ್ಟಿಗೆ ಆ್ಯಂಟಿಬಯೋಟಿಕ್ಕು ಕೊಡಲಿಲ್ಲ, ಏನಿಲ್ಲ. ಅಷ್ಟೊತ್ತು ಪ್ರೊಸೀಜರ್ ಮಾಡಿದ್ರು ಏನೂ ಕೊಡಲಿಲ್ಲ. ಮತ್ತು ಇಮಿಡಿಯೇಟ್ಲಿ ಅವರಿಗೆ ಆ್ಯಕ್ಚುಲಿ ಅಬ್ರಾಡಿಗೆ ಹೋಗ್ಲಿಕ್ಕಿತ್ತು. ಸೊ ಅದಕ್ಕೆ ಇಮಿಡಿಯೇಟ್ಲಿ ಅದು ಮಾಡಿ ಆ ರಿಸಲ್ಟ್ ತರಲಿಕ್ಕೆ ಆಗ್ತದೆ ಅಂತ ಹೇಳಿ. ಸೊ ಹಾಗೆ ಎಸ್ ವೀಕ್ಷಕರೇ, ಸೊ ಲೇಸರ್ ಬಳಕೆ ಅಂತ ಹೇಳಿದರೆ ಈ ಹಲ್ಲಿನ ಒಂದು ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಜನರ ಹತ್ರ ಒಂದು ಈಗಲೂ ಕೂಡ ಇದೆ, ಹಲ್ಲಿನ ಡಾಕ್ಟರ್ ಹತ್ರ ಸ್ವಲ್ಪ ಹೋಗ್ಲಿಕ್ಕೆ ಹೆದರ್ತಾರೆ ಸಮಸ್ಯೆ ಇದ್ದರೂ ಕೂಡ. ಯಾಕೆಂದರೆ ಜಾಸ್ತಿ ನೋವು ತಿನ್ನಬೇಕು, ಅದಾದಮೇಲೆ 2-3 ದಿವಸ ಅಥವಾ 1 ವಾರ ಆಹಾರಗಳನ್ನು ತೆಕ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಸಾಮಾನ್ಯವಾಗಿ ಬಹುಶಃ ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ಇರುವಂಥದ್ದು ಹಲವಾರು ಚಿಕಿತ್ಸೆಗಳಿದೆ. ಡಾಕ್ಟರ್ ಏನು ಹೇಳಿದ್ರು, ಒಂದು ತೊಟ್ಟು ರಕ್ತ ಬರದಾಗೆ ಕೂಡ ಟ್ರೀಟ್ಮೆಂಟನ್ನು ಮಾಡಿ ಇಮಿಡಿಯೇಟ್ಲಿ ಕಳಿಸ್ಬೋದು ಅದರಿಂದಾಗಿ ಅನ್ನುವಂಥ ವಿಚಾರ. ಹಾಗಾಗಿರುವಾಗ ಮೊದಲನೇದಾಗಿ ನಮ್ಮಲ್ಲಿರುವಂಥ ಒಂದು ಗೊಂದಲ ಏನಿದೆ, ನಮ್ಮಲ್ಲಿರುವಂಥ ಹೆದರಿಕೆ ಏನಿದೆ, ಅದನ್ನು ಹೋಗಲಾಡಿಸಬೇಕು. ತದನಂತರದಲ್ಲಿ ಆರೋಗ್ಯವಂತ ವ್ಯಕ್ತಿ ಎನ್ನುವಂಥ ವಿಚಾರಗಳು ಬಂದಾಗ ಹಲ್ಲಿನ ಆರೋಗ್ಯವು ಕೂಡ ಅದಕ್ಕೆ 50% ಕೊಡುಗೆ ಸಾಕಷ್ಟಿದೆ ಅನ್ನುವಂಥ. ಯಾಕಂದರೆ ಹೃದಯ ಅಥವಾ ಯಕೃತ್ ಅಥವಾ ಬೇರೆ ನಮ್ಮ ಆರೋಗ್ಯದ ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗ ಆರೋಗ್ಯವಾಗಿರುವ ಎನ್ನುವಂಥ ವಿಚಾರ ಬಂದಾಗ ಅದರಲ್ಲಿ 50% ಅಂದರೆ ಹಲ್ಲಿನ ಮತ್ತು ಒಸಡಿನ ಆರೋಗ್ಯ ಉತ್ತಮವಾಗಿದ್ದರೆ ಮಾತ್ರ ಒಬ್ಬ ವ್ಯಕ್ತಿಯನ್ನು 100% ಆರೋಗ್ಯವಂತ ವ್ಯಕ್ತಿ ಎನ್ನುವಂಥದ್ದು ಹೇಳ್ಬೋದು ಎನ್ನುವಂಥ ವಿಚಾರಗಳು ಡಾಕ್ಟ್ರು ಕೂಡ ಅದನ್ನೇ ಹೇಳಿರುವಂಥದ್ದು. ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಇಂತಹ ಒಂದು ವಿಭಾಗಗಳು ಅಥವಾ ಇಂತಹ ಒಂದು ಕಾಯಿಲೆಗಳು, ಇಂತಹ ಒಂದು ಸಮಸ್ಯೆಗಳು ಇರುವವರು ಈ ಬಗ್ಗೆ ಸ್ವಲ್ಪ ಹೆಚ್ಚಿನದಾದಂಥ ಮಾಹಿತಿಗಳನ್ನು ಪಡ್ಕೊಳ್ಬೋದು, ಡಾಕ್ಟ್ರನ್ನ ಕೂಡ ಭೇಟಿ ಆಗ್ಬೋದು ಎನ್ನುವಂಥ ವಿಷಯಗಳನ್ನು ಹೇಳ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮ ನಮ್ಮೆಲ್ಲ ಪ್ರಶ್ನೆಗಳಿಗೆ ಏನು ಒಂದು ಸಾಕಷ್ಟು ವಿಧಾನದಲ್ಲಿ ಆಸ್ ಒಂದು ಪ್ರಾಕ್ಟಿಕಲ್ ಆಗಿ ಕೂಡ ಸಾಕಷ್ಟು ವಿಚಾರಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂತಹ ಡಾಕ್ಟ್ರಿಗೆ ನಮ್ಮ ಟಿವಿ ಕಡೆಯಿಂದ ಹಾಗೂ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೊ ಮಚ್ ಡಾಕ್ಟ್ರೆ. ಎಸ್ ವೀಕ್ಷಕರು, ಮತ್ತೆ ಮುಂದಿನ ವಾರದಲ್ಲಿ ಇನ್ನೋರ್ವ ನುರಿತ ವೈದ್ಯರೊಂದಿಗೆ ಇನ್ನೊಂದು ವಿಷಯವನ್ನು ಹಿಡ್ಕೊಂಡು ಮತ್ತೆ ಇದೇ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ನಮಸ್ಕಾರ.